ಭಾರತೀಯ ಜನತಾ ಪಾರ್ಟಿ ಉಡುಪಿ ಗ್ರಾಮಾಂತರ ವತಿಯಿಂದ ವಿಕಸಿತ ಭಾರತ ಸಂಕಲ್ಪ ಸಭೆಯು ಉನ್ನತಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾತನಾಡಿ, ಭಾರತ ವಿಕಸಿತಗೊಂಡಿರುವುದು ಬಿಜೆಪಿ ಆಡಳಿತದ ಅವಧಿಯಲ್ಲಿ. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತದ ಕಾಲ ಮತ್ತು ನರೇಂದ್ರ ಮೋದಿಯವರ ಆಡಳಿತದ ಅವಧಿಯ 11 ವರ್ಷದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರು. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನೀವು 8% ಮಾರ್ಕ್ ಬರ್ತೀರಿ ಅಂತ ಕೇಳ್ತಾರೆ ಮಾಧ್ಯಮದವರು. ಸಿದ್ದರಾಮಯ್ಯ ಹೇಳ್ತಾರೆ 0%. ಮತ್ತೆ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ಯಾರು ಮಾತನ್ನು ಹೇಳಿದ್ರು ಕೇಳಿದ್ರೆ, ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಬೆಂಬಲಿಗರನ್ನು ಸಮರ್ಥನೆ ಮಾಡುವ ಮಾಹಿತಿ ಬಂದಿರುವಂತ ಮಾತು. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ರಲ್ಲ, ಅಂಥವ್ರ ಮಾಹಿತಿ ಅಂಥವರನ್ನ ಸಮರ್ಥನೆ ಮಾಡುವವರು ಬಂದಿರುವಂತ ಮಾತು. ಎಲ್ಲ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ತಂದಿರುವಂತಹ ಬಡವರ ಕಲ್ಯಾಣ ಯೋಜನೆಯನ್ನ ಅನುಷ್ಠಾನ ಮಾಡಲೇಬಾರದು ಹೊರಟಿರುವಂತ ಯಾವುದಾದ್ರೂ ಒಂದು ಪಕ್ಷ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಅಂತ ಹೇಳಿದ್ರು. ನಾವೊಂದು ಮನೆಗೆ ಅನೇಕ ಬಡವರಿಗೆ ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನ ಮಾಡುವಂತ ಚಿತ್ರವನ್ನು ಕೊಡ್ತಾ ಇದ್ದೇವೆ. ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ವಿಶ್ವಕರ್ಮ ಯೋಜನೆಯನ್ನು ಜಾರಿ ಮಾಡಬಾರದು ಅಂತ ಹೇಳಿ ಪ್ರತಿ ಜಿಲ್ಲಾಧಿಕಾರಿಯವರಿಗೆ ಮತ್ತು ಸಿಎಸ್ ಅವರಿಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ದೂರ ಮಾಡಬೇಕು. ಯಾರು ಕೂಡ ಭಾಗವಹಿಸಬೇಕು. ಏನ್ ಹೇಳಬೇಕು? ಆಯುಷ್ಮಾನ್ ಭಾರತ್ ಬಗ್ಗೆ ನಾವೇನು ಮಾತಾಡುವುದು? 70 ವರ್ಷ ಮೀರಿದವರಿಗೆ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಆಯುಷ್ಮಾನ್ ಭಾರತನ ಕುಟುಂಬಕ್ಕೆ 5 ಲಕ್ಷ ಕೊಡ್ತೇವೆ ಅಂತ ಹೇಳಿ. ಆದರೆ ಆಯುಷ್ಮಾನ್ ಭಾರತ್ ಅನುಷ್ಠಾನ ವಿಕಾಸ ಪುತ್ತೂರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಾಜೀವ್ ಕುಲಾಲ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ, ಪಕ್ಷದ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾಪುರ. Volkswagen Mangalore, Airport Road, Yeyadi, Mangalore. Volkswagen.